ಮುಂಜಾವಿನ ಮಂಜು, ಬೆಳಕಿನ ಸೂರ್ಯನ ಎಳೆ ಕೆಂಪು ಬಿಸಿಲು, ಹಕ್ಕಿಗಳ ಕಲರವ, ಹರಿಯುವ ನೀರು, ತುಂತುರು ಮಳೆ, ದೂರದಿಂದ ಕೇಳಿ ಬರುವ ಸಮುದ್ರದ ಅಲೆಗಳ ಸ್ವರ, ಗಾಳಿಗೆ ಖುಷಿ ಖುಷಿಯಾಗಿ ತಲೆ ಅಲ್ಲಾಡಿಸುವ ಈ ಮರ. ಯಾರಾದರೂ ಇದ್ರ ಜೊತೆ ಕಾಲ ಕಳೆಯೋದಕ್ಕೆ ಅಂತ ಸಂಬಳ ಕೊಟ್ಟರೆ ದಿನಕ್ಕೆ 18 ಗಂಟೆ ಆದರೂ ಇಲ್ಲೇ ಇರೋಣ ಅಂತ ಅನಿಸ್ತದೆ. ಒಟ್ಟಿನಲ್ಲಿ ಮಂಗಳೂರಂದರೆ ಅಂತ ಚಂದ ಮರೆಯರೆ. ನನಗೆ ಸಣ್ಣದಿರುವಾಗಿಂದ ಫೋಟೋ ತೆಗೆಯೋ ಹುಚ್ಚು. 6600 ಮೊಬೈಲ್ನಲ್ಲಿ ಫೋಟೋ ತೆಗೆಯಲು ಶುರು ಮಾಡಿ ಈಗ ಫೋಟೋಗ್ರಫಿ ವೃತ್ತಿಯನ್ನೇ ಇಷ್ಟಪಟ್ಟು ಆರಿಸಿಕೊಂಡೆ. ಮೊದಲೆಲ್ಲ ಏನೂ ಬಿಸ್ನೆಸ್ ಇರಲಿಲ್ಲ, ಆದರೆ ಸಮಯ ಕಳೆಯುತ್ತಾ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಯಿತು. ಇವತ್ತೇನೋ ಒಳ್ಳೆಯ ನೆಲೆ ಕಂಡುಕೊಂಡಿದ್ದೇನೆ, ಆದರೆ ಈ ದಾರಿ ಅಷ್ಟೇನು ಸುಲಭದ ದಾರಿಯಾಗಿರಲಿಲ್ಲ. ಅಕೌಂಟ್ಸ್ ವೃತ್ತಿಗೆ ಗುಬ್ಬ ಹೇಳಿ ಫೋಟೋಗ್ರಫಿ ಅನ್ನುವ ಪ್ರಪಂಚಕ್ಕೆ ಕಾಲಿಟ್ಟಾಗ ನನಗೆ ಜೊತೆಯಾಗಿದ್ದು ಕ್ಯಾಮರಾ. ಈ ಕ್ಯಾಮರಾ ಅಂದರೆ ನನ್ನ ಜೀವ. ಇಂದು ಈ ಜೀವವೇ ನನಗೆ ಜೀವನ ಕೊಡ್ತಾ ಇದೆ. ಮಳೆ ಬಂದಾಗ ಬೀಸುವ ತಗ್ಗಾಳಿಯಂತೆ ಏನೋ ಒಂದು ಬದಲಾವಣೆಯ ಗಾಳಿ ಬೀಸಬಹುದೇ? ಹಲೋ ಸರ್, ಫೋಟೋ ಪಿಕ್ಕಿಂದ ಅಜಿತ್ ಅಲ್ವಾ? ಹೌದು ಸರ್, ನಾನು ಅರ್ಚನಾ ಅಂತ ಫೋಟೋಗ್ರಾಫರ್ ಮಾತಾಡ್ತಾ ಇರೋದು. ಸರ್, ಒಂದಿನಕ್ಕೆ ನನಗೆ ಪ್ರಾಜೆಕ್ಟ್ ಫೋಟೋಗ್ರಾಫಿಗೆ ಒಂದು ಅಸಿಸ್ಟೆಂಟ್ ಬೇಕಿತ್ತು. ಸೊ ಯಾರಾದರೂ ಸಿಗ್ತಾರಾ? ಯಾವಾಗ? ಇವತ್ತೊಂದು ದಿನಕ್ಕೆ. ಯಾರಿಲ್ಲ. ಇಲ್ವಾ? ಓಕೆ, ಸರಿ ಸರ್. ಹಲೋ, ಕ್ಲಿಕೆಟ್ ಸ್ಟುಡಿಯೋ ಅಲ್ಲ? ಹೌದು. ನಾನು ಅರ್ಚನಾ ಅಂತ ಫೋಟೋಗ್ರಾಫರ್ ಮಾತಾಡ್ತಾ ಇರೋದು. ನನಗೆ ಒಂದು ದಿನಕ್ಕೋಸ್ಕರ ಅಸಿಸ್ಟೆಂಟ್ ಬೇಕಾಗಿತ್ತು ಪ್ರಾಜೆಕ್ಟ್ ಫೋಟೋಗ್ರಾಫಿಗೆ. ಸೊ ನಿಮ್ಮ ಹತ್ರ ಯಾರಾದರೂ ಇದ್ದಾರಾ? ನಾನು ನಿಮಗೆ ಅಸಿಸ್ಟೆಂಟ್ ಆಗಿ ಬರೋದು ಬಿಟ್ಟು ಬೇರೆ ಇದ್ರೆ ಹೇಳಿ. ಅಸಿಸ್ಟೆಂಟ್ ಯಾರಿಲ್ಲ. ಹಲೋ
ಅದೇ ಆಗ ಹೇಳಿದೆ ಅಲ್ಲ, ಒಂದು ಮಾರ್ಕೆಟ್ ಪ್ರಾಜೆಕ್ಟ್ ಫೋಟೋಗ್ರಫಿ ಮಾಡಬೇಕಿತ್ತು, ಅದು ಇವತ್ತೇ ಕಂಪ್ಲೀಟ್ ಆಗಬೇಕು ಅಂತ. ತುಂಬ ಜನರಿಗೆ ಫೋನ್ ಮಾಡಿದೆ, ಯಾರು ಒಪ್ಪಲಿಲ್ಲ. ಸೊ ನೀವು ಒಂದು ಹೆಲ್ಪ್ ಅಂತ ತಿಳ್ಕೊಂಡು ಬರ್ಬೋದಾ ಅಂತ ಅಷ್ಟೇ. ನೋಡಿ ಅರ್ಚನಾ ಅವರೇ, ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ಬರ್ತಾ ಇದ್ದೇನೆ. ಆದರೆ ಅಸಿಸ್ಟೆಂಟ್ ಆಗಿ ಅಲ್ಲ, ಪಾರ್ಟ್ನರ್ ಆಗಿ ಬೇಕಿದ್ರೆ ಬರ್ತೇನೆ. ಖಂಡಿತ ಸರ್, ಬನ್ನಿ ಬನ್ನಿ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಪ್ರಾಜೆಕ್ಟ್ ಕೆಲಸವೂ ಮುಗಿದು ಹೋಯಿತು. ಇತ್ತೀಚೆಗಂತೂ ಟೈಮ್ ಓದೋದೇ ಗೊತ್ತಾಗ್ತಾ ಇಲ್ಲ. ಹರ್ಷಿತ್, ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಇಲ್ಲೇ ಹತ್ರದಲ್ಲೇ ಬೇರೆ ಇದೆ ಅಲ್ಲ, ಒಂದು ಸರ್ತಿ ಹೋಗಿ ಬರೋಣ. ತುಂಬ ಕೆಲಸ ಇದೆ ರೀ. ರಿಸೆಪ್ಷನಿಂದ ಬಂದ ಕೂಡಲೇ ಕ್ಲೈಂಟ್ ಕಾಲ್ ಮಾಡ್ತಾರೆ, ಫೋಟೋಸ್ ರೆಡಿ ಇದೆಯಾ ಅಂತ. ಮದುವೆ ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಅಂತ ಹೇಳಬೇಕಾದ್ರೆ ಅವ್ರಿಗೊಂಥರ ಫೋಟೋಸ್ ಅಪ್ಲೋಡ್ ಮಾಡೋದಲ್ಲ, ಅವ್ರಿಗೊಂಥರ ಖುಷಿ. ಹೌದು, ಆದ್ರೆ ಏನು ಮಾಡೋದು, ಕೆಲಸಗಳಿದೆಯಲ್ಲ ಅಷ್ಟು. ಬಟ್ ಒಂದಿನ ಅಡ್ಜಸ್ಟ್ ಮಾಡಿ ಹೋಗುವ ಪ್ಲೀಸ್. ಸರಿ ಆಯಿತು, ಹೋಗು. ಹಾಗೆ ಸುಮ್ಮನೆ ನಗುವ ಅವಳ ಕಣ್ಣುಗಳು, ಪಟಪಟನೆ ಮಾತನಾಡುವ ರೀತಿ, ಮುಗ್ಧ ಮನಸ್ಸು ತುಂಬ ಇಷ್ಟವಾಯಿತು. ಯಾವುದೋ ಒಂದು ಪ್ರಾಜೆಕ್ಟ್ನಲ್ಲಿ ಪಾರ್ಟ್ನರ್ ಆಗಿ ಜೊತೆಯಾದವಳನ್ನು ಲೈಫ್ ಪಾರ್ಟ್ನರ್ ಮಾಡಿಕೊಳ್ಳುವ ಪ್ರಾಜೆಕ್ಟಿಗೆ ಕೈ ಹಾಕುವಂತೆ ಮನಸ್ಸು ಪ್ರೇರೇಪಿಸಿತು. ಹರ್ಷಿತ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಕುತ್ಕೊಳ್ಳಿ. ಸ್ವಲ್ಪ ಮರಳಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಡುಗಿಯರು ಈ ಫೀಲ್ಡಿಗೆ ಬರೋದು ತುಂಬ ಕಡಿಮೆ ಅಲ್ವಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀವು ಹೇಗೆ ಈ ಫೀಲ್ಡಿಗೆ ಬಂದ್ರಿ? ನನಗೆ ಒಂದು 6-7 ವರ್ಷ ಇರ್ಬೋದು. ಅಮ್ಮ ಜೋರಾಗಿ ಅಳ್ತಾ ಇದ್ರು, ಮನೆ ತುಂಬ ಜನ ಇದ್ದರು. ನನಗೇನು ಅಂತ ಅರ್ಥ ಆಗ್ತಾನೇ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬರಿದ್ರು, ಅವರು ನಾವು ಕೇಳಿದೆ. ಅವರು ನಿಮ್ಮಪ್ಪ ದೇವ್ರ ಹತ್ರ ಹೋಗಿದ್ದಾರೆ, ಬಾ ನಾವು ಹೊರಗೆ ಹೋಗೋಣ ಅಂತ ಅಲ್ಲಿಂದ ನನ್ನ ಕರ್ಕೊಂಡೋದು. ನನಗಾವಾಗ ಅಮ್ಮನಿಗೆ ಸಮಾಧಾನ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಷ್ಟು ತಿಳುವಳಿಕೆ ಇರಲಿಲ್ಲ. ಕೆಲವು ವರ್ಷ ಆದಮೇಲೆ ಗೊತ್ತಾಯಿತು ಅಪ್ಪ ಬೈಕ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದು ಅಂತ. ಅಪ್ಪ ಕೂಡ ಫೋಟೋಗ್ರಾಫರ್, ಬೈಕಲ್ಲೇ ಫೋಟೋಗ್ರಾಫಿ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರಂತೆ. ಬೈಕ್ ಟ್ಯಾಂಕ್ ಮೇಲೆ ಟ್ರೈಪಾಡ್ ಇತ್ತು, ಅದು ಜಾರತ್ತೆ ಅಂತ ಕೈಯಲ್ಲಿ ಹಿಡ್ಕೊಳಕ್ಕೆ ಹೋದ್ರು. ಎದುರುಗಡೆ ರಿಕ್ಷಾ ಬರ್ತಾ ಇದೆ ಅಂತ ಲೆಫ್ಟಿಗೆ ಹೋದರು. ಲೆಫ್ಟಲ್ಲಿ ಒಂದು ಕಲ್ಲಿತ್ತು, ಕಲ್ಲಿಗೆ ತಲೆ ತಾಗಿ ಅವಳ ಒಡಲಾಳದ ನೋವನ್ನು ಕಣ್ಣೀರಿಟ್ಟು ತೋಡಿಕೊಂಡಾಗ ಬಿಗಿದಪ್ಪಿ ಸಾಂತ್ವನ ಹೇಳುವ ಮನಸ್ಸಾಯಿತು. ನನ್ನ ಭಾವನೆಗಳಿಗೆ ಸೀಮಾರೇಖೆಯನ್ನೆಳೆದು ಅವಳ ಕಣ್ಣೀರನ್ನು ಹಾಗೆ ಹರಿಯಲು ಬಿಟ್ಟೆ. ಯೋಚನೆಗಳಿಗೆ ಮಾತಿನ ರೂಪ ಕೊಡುವ ಸಮಯವಿದಲ್ಲ. ಅವಳೇನಾದರೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೆ? ಛೇ, ಐ ಲವ್ ಯು ಅನ್ನೋ ಮ್ಯಾಜಿಕಲ್ ವರ್ಡ್ ಹೇಳಬೇಕೇ ಬೇಡವೆ ಅನ್ನೋ ಗೊಂದಲದಲ್ಲೇ ಕ್ಷಣಗಳು ಉರುಳತೊಡಗಿದವು. ಮನೆಗೆ ಬೇಗ ಹೋಗಬೇಕು, ನಾಳೆ ಜನ ಬರ್ತಾ ಇದ್ದಾರೆ ಮನೆಗೆ. ಏನು ವಿಶೇಷ? ಏನಾದರೂ ಕಾರ್ಯಕ್ರಮ ಇದೆಯಾ? ಅಮ್ಮ ಮತ್ತು ಮಾವ ಸೇರಿಕೊಂಡು ಜಾತಕ ಎಲ್ಲ ಮ್ಯಾಚ್ ಮಾಡಿ ಒಬ್ಬ ಹುಡುಗನ ನೋಡಿದ್ದಾರೆ. ಅವರೆಲ್ಲ ಮನೆಗೆ ಬರ್ತಾ ಇದ್ದಾರೆ ನಾಳೆ. ಪಟಪಟನೆ ಮಾತನಾಡುತ್ತಾ ಸಮಯ ಹೋದತ್ತೆ ಗೊತ್ತಾಗಲಿಲ್ಲ. ಅವಳು ಇನ್ನು ಮನೆಗೆ ಹೊರಡ್ತೇನೆ ಅಂತ ಹೇಳುವಾಗ ಬೇಸರವಾಯಿತು.
ನನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಮ್ಯಾಜಿಕಲ್ ವರ್ಡ್ ಹೇಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಅರ್ಚನಾ ಅವರೇ, ಏನಾಯ್ತು? ಏನಿಲ್ಲ, ನಾಳೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲೆನ್ಸ್ ಕವರ್ ತೆಗೆಯದೆ ಫೋಟೋ ಕ್ಲಿಕ್ಕಿಸಿದಂತೆ ನನ್ನ ಭಾವನೆಗಳು ಹುದುಗಿ ಹೋಗಿ ಆ ಪದಗಳು ಬರಲೇ ಇಲ್ಲ. ಬಾಯ್. ಹೋಗುವಾಗ ರಾಯಲ್ ಎನ್ಫೀಲ್ಡ್ ಬುಲೆಟ್ನ ಸದ್ದಿಗೆ ನನ್ನ ಹೃದಯದ ಮಾತುಗಳು ಅವಳ ಕಿವಿ ಮುಟ್ಟಲೇ ಇಲ್ಲ. ಪಯಣವು ಮುಂದೆ ಸಾಗುತ್ತಿರಲು ತಂಗಾಳಿಯು ಮೆಲ್ಲನೆ ಬೀಸಿತು. ಬದುಕನು ಜಯಿಸಿದ ಜಾಣೆ ನೀನು ಎನ್ನುತ್ತ ಕೆನ್ನೆಯ ಸವರಿತು. ಕಾಡುವ ನೋವು ಕರಗಿದೆ, ನಲಿವು ನಲಿಯುತ್ತಿದೆ. ತಂಗಾಳಿಯು ಜೊತೆಯಾಗಿದೆ, ಬಿಸು ಮಾತನು ನುಡಿಯುತ್ತಿದೆ. ಕನಸೆಲ್ಲ ಕರಗಿರಲು ಮನಸ್ಸು ಮರುಡುತ್ತಿದೆ. ಕಾಡುವ ನೋವಿಗೆ ಸೋತು ಕಾಣದೆ ಕಂಬನಿ ಇರುಳುತ್ತಿದೆ. ಕ್ಯಾಮರಾ ಕ್ಲಿಕ್ಕಿಸಿದ ಅಸಂಖ್ಯಾತ ಚಿತ್ರಗಳ ನಡುವೆ ಅವಳ ಒಂದು ಚಿತ್ರವೂ ಇರಲಿಲ್ಲ. ಆದರೆ ಅವಳೊಂದಿಗೆ ಕಳೆದಿರುವ ಒಂದೊಂದು ಕ್ಷಣಗಳ ಚಿತ್ರಣ ನನ್ನ ಮನಪಟಲದಲ್ಲಿ ಅಚ್ಚಳಿಯದೇ ಉಳಿದಿದೆ.